ಲಂಚ ಕೊಡದೆ ಯಾವುದೇ ರೈತರಿಗೆ ಯಾವುದೇ ಸವಲತ್ತು ಸಿಗದಂತ ವ್ಯವಸ್ಥೆ ಇದೆ. ವಿಶೇಷ ಈ ಡೆಮೋಕ್ರಸಿಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಈ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಒಂದು ಇದ್ರೂ ಕೂಡ ಇವತ್ತೊಂದು ಪತ್ರಿಕಾ ದೃಶ್ಯ ಅಥವಾ ಮಾಧ್ಯಮ ಇರ್ತಿರಲಿಲ್ಲ ಅಂದ್ರೆ ಯಾವುದೇ ಸವಲತ್ತು ಕೂಡ ರೈತರಿಗೆ ಮುಟ್ತಿರಲಿಲ್ಲ, ಭ್ರಷ್ಟಾಚಾರವು ತಾಂಡವಾಡ್ತಿತ್ತು. ಆದ್ದರಿಂದ ಇವತ್ತು ನಾವು ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸುಮಾರು 15 ವರ್ಷದಿಂದ ರೈತರ ಪರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಇದೇ ಕಚೇರಿ ಎದುರುಗಡೆ 150ಕ್ಕಿಂತ ಹೆಚ್ಚು ಪ್ರತಿಭಟನೆ ಕೂಡ ಮಾಡಿದ್ದೇವೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿದ್ದೇವೆ. 2-3 ಜನ ಸೇರಿ ಇಲ್ಲಿ ತಮ್ಮ ಹಕ್ಕೊತ್ತಾಯ ಸಭೆಯನ್ನು ಮಾಡಿದ್ದೇವೆ. ಅದೇ ರೀತಿ ಇವತ್ತು ಕೂಡ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ರೈತರ ಸಾಲ ವಂಚಿತರ ಪರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಅಧಿಕಾರಿಗಳನ್ನು ಅವಹೇಳನ ದೂರುವಂತ ವ್ಯವಸ್ಥೆ ಅಲ್ಲ ಇದು. ನಮ್ಮ ಅಭಿಪ್ರಾಯ ಅಥವಾ ಹಕ್ಕೊತ್ತಾಯ ಇರುವಂತದ್ದು ಏನಂದ್ರೆ, ಈ ಪ್ರತಿಭಟನೆ ಉದ್ದೇಶ ಏನಂದ್ರೆ, ಇವತ್ತು 1 ಲಕ್ಷ ರು ಅರ್ಹತೆ ಇರುವಂತ ರೈತರಿಗೆ 1 ತಿಂಗಳೊಳಗೆ ಯಾವುದೇ ರೀತಿಯ ಅವರನ್ನು ಅಲೆದಾಟ ಮಾಡದೆ ಅವರಿಗೆ ಸಿಗುವಂತ ಹಣವನ್ನು ತಕ್ಷಣ ಅಧಿಕಾರಿಗಳು ಬಿಡುಗಡೆ ಮಾಡಬೇಕು. ಯಾಕೆಂದ್ರೆ ನಾನು ನಮ್ಮ ಪುತ್ತೂರಿನ AR ಅವರು ಯಾರು ಯಾವುದೇ ಒಬ್ಬ ರೈತ ಫೋನ್ ಮಾಡಿದ್ರು ತಕ್ಷಣ ಸ್ಪಂದಿಸ್ತಾರೆ. ಅವರಿಗೆ ಅಂತವರಿಗೆ ನಾವು ಹೇಳಿದ್ರೆ ತಪ್ಪಾಗಬಹುದು ಅಂತ ಅನಿಸ್ತದೆ. ಆದ್ರೆ DR ಅವರು ಅಂದ್ರೆ ಇದರ ಜಿಲ್ಲಾ ಮಟ್ಟದ ಒಬ್ಬರು ಅಧಿಕಾರಿಗೆ ಫೋನ್ ಮಾಡಿದ್ರೆ ನಾಟ್ ರೀಚೇಬಲ್ ಮಾಡಿರ್ತಾರೆ, ಫೋನ್ ಅನ್ನು ಸ್ಪಂದಿಸ್ತಾ ಇಲ್ಲ. ಇದು ಅವರನ್ನು ಸರ್ಕಾರ ಜಿಲ್ಲೆಗೆ ತಂದಿರುವುದೇ ಸಹಕಾರಿ ಸಂಘಗಳ ವ್ಯವಸ್ಥೆಗಳ ಅಥವಾ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ. ಇವರು ಇಲ್ಲಿ ಈ ಹೊತ್ತಲ್ಲಿ ಹೇಳಿರೋ ತಪ್ಪು ಅಂತ ಅನಿಸಬಹುದು ನಮ್ಮ ಸೊಸೈಟಿ ಅಧ್ಯಕ್ಷರು ಡೈರೆಕ್ಟರ್ಗಳಿಗೆ. ಆದ್ರೆ ಈಗಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವುದರಲ್ಲಿ ಇರ್ತಾರೆ ಅಂದ್ರೆ, ಯಾವ ಯಾವ ಸೊಸೈಟಿಗಳಲ್ಲಿ ನೇಮಕಾತಿ ಇರ್ತದೆ ಅದರ ಒಂದು ಇಷ್ಟು ಲಕ್ಷ ರೂಪಾಯಿ ಬರುವ ಡೀಲ್ ಅಲ್ಲಿ ಮಾತ್ರ ಫೋನ್ ಅನ್ನು ರಿಸೀವ್ ಮಾಡ್ತಾರೆ ಹೊರತು ರೈತನಿಗೆ ಸಮಸ್ಯೆ ಆದಾಗ ಎಲ್ಲಿಯೂ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ಗಮನಿಸಿರ್ಬೋದು, ಇವತ್ತು ಸಾಲ ಮನ್ನದು ಏನಿದ್ರು ಜಿಲ್ಲಾ ಮಟ್ಟದ ರೈತ ಸಹಕಾರಿ ಸಂಘದ ಅಧಿಕಾರಿಯ ಹೊಣೆ ಅದಕ್ಕೆ. ಇದನ್ನು ನಾವು ನಮ್ಮ ಬೇಡಿಕೆ ಇಷ್ಟೇ, ನಾವು ಇವತ್ತು ಸಹಾಯಕ ಆಯುಕ್ತರಿಗೆ ನೊಂದ ರೈತರು ಎಷ್ಟು ಜನ ಬಂದಿದ್ದಾರೆ ಅವರ ವಿಳಾಸದ ಮುಖಾಂತರ ಅವರ ಸಾಲ ನಂಬರದ ಮುಖಾಂತರ ಮನವಿಯನ್ನು ಸಲ್ಲಿಸ್ತೇವೆ. ಆಯುಕ್ತರು ನಮ್ಮ ಬೇಡಿಕೆ ಇರುವಂತದ್ದು, ದಯವಿಟ್ಟು ಅವರು ಸಂಬಂಧಪಟ್ಟ ಇಲಾಖೆ ಅದನ್ನು ಬರೆದು ಯಾತಕ್ಕೋಸ್ಕರ ಅವರು ಸಾಲ ಬರಲಿಲ್ಲ ಎಂಬುದು ಲಿಖಿತ ಮಾಹಿತಿ ನೀಡಬೇಕು. ಅದೇ ರೀತಿ ನಾವು AR ಆಫೀಸಿಗೆ ಹೋಗಿ ಮನವಿಯನ್ನು ಸಲ್ಲಿಸಲಿದ್ದೇವೆ. ಅಲ್ಲಿ ನಾವು ಒಂದು ಗಡುವನ್ನು ನೀಡ್ತೇವೆ. ಈ ಮುಂದೆ ಆ ಗಡುವಿನ ಮುಂಚಿತವಾಗಿ ಬರದಿದ್ದಲ್ಲಿ ನಾವು DCC ಬ್ಯಾಂಕ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ಆದ್ದರಿಂದ ಇದು ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಆ ಒಂದು ಏನು ಸಮಸ್ಯೆ ಇದ್ರೂ ಅದನ್ನು ಅಧಿಕಾರಿಗಳೇ ನಿಗಾಯಿಸಿ ಸರಿಪಡಿಸಬೇಕಾಗಿ ಈ ಮೂಲಕ ನಾವು ಒತ್ತಾಯಿಸ್ತಿದ್ದೇವೆ. ಇವತ್ತು ನಾವು ಗಮನಿಸಿರ್ಬೋದು, ತೋಟಗಾರಿಕೆ ಇಲಾಖೆ ಅಥವಾ ಯಾವುದೇ ಇಲಾಖೆಗಳಿಗೆ ಫೋನ್ ಅಲ್ಲಿ ಸಂಪರ್ಕ ಮಾಡಿದ್ರೆ ಫೋನ್ ಅನ್ನೇ ತೆಗೆಯದಂತ ಪರಿಸ್ಥಿತಿ ಅಧಿಕಾರಿಗಳು. ಇವತ್ತು ರೈತ ಕಟ್ಟ ಎಲ್ಲಿಯೋ ಒಂದು ಕಡೆಯಿಂದ ಹಳ್ಳಿಯಿಂದ 100 ಕಿಲೋಮೀಟರ್ ದೂರದಿಂದ ಕಚೇರಿ ಎದುರುಗಡೆ ಬಂದು ತನ್ನ ಬೇಡಿಕೆಯನ್ನು ಕೇಳುವಂತದ್ದು, ಆದ್ರೂ ಕೂಡ ಅದನ್ನು ಸರಿಯಾದ ಮಾಹಿತಿ ನೀಡದೆ ಆತನನ್ನು ಸತಾಯಿಸುವಂತದ್ದು ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಇವತ್ತು ಸಾಲ ಮನ್ನಾ 1 ಲಕ್ಷ ರು ಪಕ್ಕದವನಿಗೆ ಬಂದ್ರೆ ತನಗೆ ಬಾರದಿರುವುದು ಎಷ್ಟು ನೋವಿನ ಸಂಗತಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದನ್ನು ಅರಿಯಬೇಕಾಗಿದೆ. ಇವತ್ತು ನಾವು ಗಮನಿಸಿರಬಹುದು, ಲೋನ್ ಕಟ್ಟುವಂತ ಸಂದರ್ಭದಲ್ಲಿ 1 ದಿನ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ಫೈನ್ ಅಥವಾ ಡಬಲ್ ಬಡ್ಡಿಯನ್ನು ಹಾಕುವಂತ ವ್ಯವಸ್ಥೆ ಇದೆ. ಆದ್ರೆ ಇವತ್ತು ಲಕ್ಷ ಸಾವಿರಾರು ರೂಪಾಯಿ ರೈತರಿಗೆ ಬರುವಂತ ಸರ್ಕಾರದ ಅನುದಾನವನ್ನು ವರ್ಷ ಕಟ್ಟಲೆ ಅದನ್ನು ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಹಾಕಿ ರೈತರಿಗೆ ಸಿಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ವ್ಯವಸ್ಥೆ ಇವತ್ತು ಅಧಿಕಾರಿಗಳಿಂದ ನಡೀತಾ ಇದೆ. ಇವತ್ತು ಪ್ರತಿಯೊಂದು ಆಹಾರ ಉತ್ಪನ್ನದಿಂದ ಹಿಡಿದು ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲದಕ್ಕೂ ನಾವು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೇವೆ. ಆದರೆ ಇವತ್ತು ಆ ತೆರಿಗೆ ಹಣದಲ್ಲಿ ಸರ್ಕಾರಿ ಇಲಾಖೆ
ಅಧಿಕಾರಿ ಕಾರ್ಯಾಂಗ ವ್ಯವಸ್ಥೆ ಜನರಿಗೆ ಸರ್ಕಾರದ ಯೋಜನೆಯನ್ನು ತಲುಪಿಸಲಿಕ್ಕೋಸ್ಕರ ಸರ್ಕಾರದ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಗೋಸ್ಕರ ಅಧಿಕಾರಿಗಳ ಅಥವಾ ಅಪಾಯಿಂಟ್ಮೆಂಟ್ ನೇಮಕ ಮಾಡಿಕೊಳ್ತಿದ್ದಾರೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.